ಎರ್ನಾಕುಲಂ ಉತ್ತರ ಪೊಲೀಸ್ ಠಾಣೆಯೊಳಗೆ ಗರ್ಭಿಣಿ ಮಹಿಳೆಯ ಮೇಲೆ ಪೊಲೀಸ್ ಅಧಿಕಾರಿಯೊಬ್ಬರು ನಡೆಸಿದ ಕ್ರೂರ ಹಲ್ಲೆಯನ್ನು ಬಹಿರಂಗಪಡಿಸುವ ಸಿಸಿಟಿವಿ ದೃಶ್ಯಗಳು ಇದೀಗ ವೈರಲ್ ಆಗಿದೆ. ತನ್ನ ಪತಿಯನ್ನು ಸುಳ್ಳು ಪ್ರಕರಣ ದಾಖಲಿಸಿ ಪೊಲೀಸ್ ಠಾಣೆಗೆ ಕರೆದೊಯ್ದಿದ್ದನ್ನು ಪತ್ನಿ ಪ್ರಶ್ನಿಸಿದ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಆಕೆಯ ಗರ್ಭಿಣಿ ಎಂದು ಕಾಣದೆ ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾನೆ. ಆಗಿನ ಸ್ಟೇಷನ್ ಹೌಸ್ ಆಫೀಸರ್ ಎಸ್ಎಚ್ಒ ಇನ್ಸ್ಪೆಕ್ಟರ್ ಕೆಜಿ ಪ್ರತಾಪ್ಚಂದ್ರನ್ ಅವರು ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ ಪೊಲೀಸ್ ಅಧಿಕಾರಿ ಎನ್ಜೆ ಶೈಮೋಲ್ ಸಂತ್ರಸ್ತೆ ಮಹಿಳೆ. ಈ ಘಟನೆ 2024ರಲ್ಲಿ ನಡೆದಿದ್ದರೂ ವಿಡಿಯೋ ಈಗ ವೈರಲ್ ಆಗಿದೆ. ಹಲ್ಲೆ ನಡೆಸಿದ ಪೊಲೀಸ್ ಅಧಿಕಾರಿಯನ್ನು ಈಗ ಆಲಪ್ಪುಳ ಜಿಲ್ಲೆಯ ಅರೂರ್ ಪೊಲೀಸ್ ಠಾಣೆಯಲ್ಲಿ ನಿಯೋಜಿಸಲಾಗಿದೆ ಎಂದು ವರದಿಯಾಗಿದೆ. ವಿಡಿಯೋ ಕಾಣಿಸಿಕೊಂಡ ಸ್ವಲ್ಪ ಸಮಯದ ನಂತರ ಮುಖ್ಯಮಂತ್ರಿ ಅಧಿಕಾರಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ಸೂಚನೆ ನೀಡಿದರು. ವಿಡಿಯೋದಲ್ಲಿರುವ ಮಹಿಳೆಯನ್ನು ಎನ್ಜೆ ಶೈಮೋಲ್ ಎಂದು ಗುರುತಿಸಲಾಗಿದ್ದು, ಆಕೆಯ ಪತಿ ಬೆಂಜೋ ಅವರು ಘಟನೆಯ ನಂತರ ಪತ್ರಿಕಾಗೋಷ್ಠಿ ನಡೆಸಿ ಪೊಲೀಸ್ ಅಧಿಕಾರಿಗಳು ತಮ್ಮ ಮೇಲೆ ಹಲ್ಲೆ ನಡೆಸಿ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಎರ್ನಾಕುಲಂ ಉತ್ತರ ರೈಲ್ವೆ ನಿಲ್ದಾಣದ ಬಳಿ ನಡೆಸುತ್ತಿರುವ ಪ್ರವಾಸಿ ಮಂದಿರದ ಮುಂದೆ ಕಳ್ಳತನದ ಆರೋಪ ಹೊತ್ತಿರುವ ಇಬ್ಬರು ಯುವಕರನ್ನು ಬಲವಂತವಾಗಿ ಬಂಧಿಸಿದ್ದನ್ನು ಚಿತ್ರೀಕರಿಸಿದ್ದಕ್ಕಾಗಿ ಶ್ರೀ ಜೋ ಅವರನ್ನು ವಶಕ್ಕೆ ಪಡೆಯಲಾಗಿತ್ತು. ಪೊಲೀಸ್ ಸಿಬ್ಬಂದಿ ತಮ್ಮ ಕರ್ತವ್ಯ ನಿರ್ವಹಣೆಗೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಪ್ರಕರಣದಲ್ಲಿ 3ನೇ ಆರೋಪಿಯನ್ನಾಗಿ ಮಾಡಲಾಗಿತ್ತು. ತನ್ನ ಪತಿಯ ಬಗ್ಗೆ ವಿಚಾರಿಸಲು ತನ್ನ ಮಗುವಿನೊಂದಿಗೆ ಠಾಣೆಗೆ ಹೋದಾಗ ಶೈಮೋಲ್ ಮೇಲೆ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ತನ್ನ ಗಂಡನ ಬಂಧನದ ಬಗ್ಗೆ ತಿಳಿದ ಶೈಮೋಲ್ ತನ್ನ ಮಕ್ಕಳೊಂದಿಗೆ ಎರ್ನಾಕುಲಂ ಉತ್ತರ ಠಾಣೆಗೆ ಧಾವಿಸಿದರು. ನಾನು ಠಾಣೆ ತಲುಪಿದಾಗ ಪೊಲೀಸರು ಅವರ ಮೇಲೆ ಹಲ್ಲೆ ನಡೆಸುತ್ತಿರುವುದನ್ನು ನೋಡಿದೆ. ನಾನು ಜೋರಾಗಿ ಅಳುತ್ತಾ ಅವರನ್ನು ನಿಲ್ಲಿಸುವಂತೆ ಕೇಳಿದೆ. ನಾನು ಅವರನ್ನು ತಡೆಯಲು ಪ್ರಯತ್ನಿಸಿದಾಗ ನನ್ನ ಎದೆಯನ್ನು ಹಿಂದಕ್ಕೆ ತಳ್ಳಿ ಇನ್ಸ್ಪೆಕ್ಟರ್ ಕಪಾಳಮೋಕ್ಷ ಮಾಡಿದರು. ಅದೇ ಸಮಯದಲ್ಲಿ ಪೊಲೀಸರು ನನ್ನ ಗಂಡನ ತಲೆಗೆ ಹೊಡೆದರು. ಇದೆಲ್ಲವನ್ನೂ ದೃಶ್ಯಗಳಲ್ಲಿ ಕಾಣಬಹುದು ಎಂದು ಶೈಮೋಲ್ ಹೇಳಿದರು. ಘಟನೆಯ ನಂತರ ಪೊಲೀಸರು ಬೇರೆಯದೇ ಆದ ಸ್ಟೋರಿಯನ್ನು ಕಟ್ಟಿದ್ದರು. ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಕ್ಕಾಗಿ ಶೈಮೋಲ್ ವಿರುದ್ಧ ಪ್ರಕರಣ ದಾಖಲಿಸಲಾಯಿತು. ಪೊಲೀಸರು ಆಕೆಯ ಮೇಲೆ ಪೊಲೀಸ್ ಠಾಣೆಯ ಗಾಜಿನ ಮುಂಭಾಗದ ಬಾಗಿಲನ್ನು ಒಡೆದು ಹಾಕಿದ್ದಾರೆ ಮತ್ತು ತನ್ನ ಮಕ್ಕಳನ್ನು ಕೋಪದಿಂದ ಎಸೆಯಲು ಪ್ರಯತ್ನಿಸಿದ್ದಾರೆ ಎಂದು ಆರೋಪಿಸಿದರು. ನನ್ನ ವಿರುದ್ಧ ಪೊಲೀಸ್ ಠಾಣೆಯ ಮೇಲೆ ದಾಳಿ ಮಾಡಿದ, ನನ್ನ ಮಕ್ಕಳಿಗೆ ಹಾನಿ ಮಾಡಿದ ಮತ್ತು ಇನ್ಸ್ಪೆಕ್ಟರ್ ಮೇಲೆ ಗಾಯಗಳನ್ನುಂಟು ಮಾಡಿದ ಆರೋಪದ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ. ಪ್ರಕರಣ ಇನ್ನೂ ನಡೆಯುತ್ತಿದೆ. ನಮ್ಮ ಮುಗ್ಧತೆಯನ್ನು ಸಾಬೀತುಪಡಿಸಲು ನಮಗೆ ಈ ದೃಶ್ಯಗಳು ಬೇಕಾಗಿದ್ದವು ಮತ್ತು ಅಂತಿಮವಾಗಿ ನಮಗೆ ಅದು ಸಿಕ್ಕಿದ್ದಕ್ಕಾಗಿ ನಾವು ನ್ಯಾಯಾಲಯ ಮತ್ತು ದೇವರಿಗೆ ಕೃತಜ್ಞರಾಗಿರುತ್ತೇವೆ ಎಂದು ಶೈಮೋಲ್ ಮಾಧ್ಯಮಗಳಿಗೆ ತಿಳಿಸಿದರು. ಘಟನೆಯ ಸಮಯದಲ್ಲಿ ಗರ್ಭಿಣಿಯಾಗಿದ್ದ ಶೈಮೋಲ್ ಕಿರುಕುಳದ ಆರೋಪದ ಮೇಲೆ ಮುಖ್ಯಮಂತ್ರಿ ಮತ್ತು ರಾಜ್ಯ ಪೊಲೀಸ್ ಮುಖ್ಯಸ್ಥರಿಗೆ ದೂರುಗಳನ್ನು ಸಲ್ಲಿಸಿದ್ದರು. ಮಾಹಿತಿ ಹಕ್ಕು ಕಾಯ್ದೆಯ ಆರ್ಟಿಐ ಮೂಲಕ ಸಿಸಿಟಿವಿ ದೃಶ್ಯಾವಳಿಗಳನ್ನು ಮರುಪಡೆಯಲು ದಂಪತಿಗಳು ಮಾಡಿದ ಪ್ರಯತ್ನಗಳು ಆರಂಭದಲ್ಲಿ ವಿಫಲವಾದವು. ನ್ಯಾಯಾಂಗ ಹಸ್ತಕ್ಷೇಪದ ಮೂಲಕವೇ ಮಹತ್ವದ ತಿರುವು ಸಿಕ್ಕಿತು. ಜೂನ್ 28, 2024ರಂದು ದಂಪತಿಗಳ ಅರ್ಜಿಯ ಮೇರೆಗೆ ಕೇರಳ ಹೈಕೋರ್ಟ್ ಜೂನ್ 18ರ ಮಧ್ಯರಾತ್ರಿಯಿಂದ ಜೂನ್ 20, 2024ರ ಮಧ್ಯರಾತ್ರಿಯವರೆಗೆ ಸಿಸಿಟಿವಿ ದೃಶ್ಯಗಳನ್ನು ಸಂರಕ್ಷಿಸುವಂತೆ ಪೊಲೀಸರಿಗೆ ನಿರ್ದೇಶನ ನೀಡಿ ಮಧ್ಯಂತರ ಆದೇಶ ಹೊರಡಿಸಿತು. ನಂತರ ಜುಲೈ 4, 2024ರಂದು ಕೊಚ್ಚಿ ನಗರ ಪೊಲೀಸ್ ಆಯುಕ್ತರಿಗೆ ಎಲ್ಲಾ ಸಿಸಿಟಿವಿ ವಿಡಿಯೋ ರಕ್ಷಣೆ ಮಾಡುವಂತೆ ಕೋರ್ಟ್ ಆದೇಶಿಸಿತ್ತು. 1 ವರ್ಷದ ಕಾನೂನು ಹೋರಾಟದ ನಂತರ ಡಿಸೆಂಬರ್ 1, 2025ರಂದು ನ್ಯಾಯಮೂರ್ತಿ ವಿಜಿ ಅರುಣ್ ಅವರು ದಂಪತಿಗಳು ಸೂಕ್ತವಾದ ಅರ್ಜಿಯನ್ನು ಸಲ್ಲಿಸಿದರೆ ದೃಶ್ಯಗಳ ಕ್ಲೋನ್ ಮಾಡಿದ ಪ್ರತಿಯನ್ನು ಒದಗಿಸುವಂತೆ ಹೈಕೋರ್ಟ್ ರಿಜಿಸ್ಟ್ರಿಗೆ ಆದೇಶಿಸಿದರು. ಹೀಗಾಗಿ ಗುರುವಾರ ಆ ಆಘಾತಕಾರಿ ರಾತ್ರಿಯ ಸುಮಾರು 18 ತಿಂಗಳ ನಂತರ ಶೈಮೋಲ್ ಮತ್ತು ಬೆಂಜೋ ಅಂತಿಮವಾಗಿ ದೃಶ್ಯಗಳನ್ನು ಪಡೆದರು. ನಾವು ಸಮಾಜವನ್ನು ಎದುರಿಸಲು ಸಾಧ್ಯವಾಗದ ಪರಿಸ್ಥಿತಿಯಲ್ಲಿ ಇರಬೇಕಾಯಿತು. ನನ್ನ ಕುಟುಂಬವು ಅಂತಿಮವಾಗಿ ಆಘಾತದಿಂದ ಚೇತರಿಸಿಕೊಳ್ಳಲು ಹಲವು ವಾರಗಳನ್ನು ತೆಗೆದುಕೊಂಡಿತು ಎಂದು ಬೆಂಜೋ ಹೇಳಿದರು. ನಾನು ಇನ್ನೂ ಆಘಾತದಲ್ಲಿದ್ದೇನೆ. ದೃಶ್ಯವನ್ನು ಪಡೆಯಲು ನಾನು ಸುಮಾರು 1 ವರ್ಷ ಹೋರಾಡಿದೆ ಎಂದು ಶೈಮೋಲ್ ಹೇಳಿದರು. ಇನ್ನು ಈ ವಿಡಿಯೋ ವೈರಲ್ ಆಗುತ್ತಿದ್ದಂತೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ಪ್ರಕರಣದ ಕುರಿತಂತೆ ಪೊಲೀಸ್ ಅಧಿಕಾರಿಯ ವಿರುದ್ಧ ತನಿಖೆಗೆ ಆದೇಶಿಸಿದ್ದಾರೆ.